ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಗುಡ್ಡಗಿರಿ ಎಂಬಲ್ಲಿ ವಾಸವಾಗಿರುವ ವ್ಯಕ್ತಿಯೊಬ್ಬರ ಸಮಾಜ ಸೇವೆ ಸದ್ದಿಲ್ಲದೆ ಸುದ್ದಿಯಾಗುತ್ತಿದೆ. ಇದರೊಂದಿಗೆ ಮಂಜೇಶ್ವರ ಸಮಾಜ ಸೇವಕರ ಪಟ್ಟಿಗೆ ಇನ್ನೊಂದು ಹೆಸರು ಸೇರ್ಪಡೆಯಾಗುತ್ತಿದೆ. ಗುಡ್ಡಗಿರಿ ನಿವಾಸಿಯಾಗಿರುವ ಫರೀದ್ ಎಂಪಿ ಎಂಬುವರ ಸೇವೆಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಪ್ರಶಂಸೆಗಳು ಹರಿದು ಬರುತ್ತಿವೆ. ಈ ವ್ಯಕ್ತಿಯ ಹತ್ತಿರ ಯಾರೇ ಯಾವುದೇ ವಿಷಯವನ್ನ ಹೇಳಿದ್ರೂ ಬಳಿಕ ಅವರ ಮನೆ ಬಾಗಿಲಿಗೆ ತಲುಪಿ ಬೇಡಿಕೆಯನ್ನ ಈಡೇರಿಸಿಕೊಡ್ತಾರೆ. ಆದರೆ ಇವರ ಈ ಎಲ್ಲ ಸೇವೆಯು ಯಾವುದೇ ಪ್ರತಿಫಲವನ್ನ ನಿರೀಕ್ಷಿಸದೇ ಇರುವುದು ವಿಶೇಷತೆಯಾಗಿದೆ. ಕೋವಿಡ್ ಆರಂಭವಾದಾಗಿನಿಂದ ಮಂಜೇಶ್ವರದ ಆಸ್ಪತ್ರೆಯಲ್ಲಿ ದಾದಿಯವರೊಂದಿಗೆ ವೈದ್ಯರೊಂದಿಗೆ ನಿಕಟ ಸಂಪರ್ಕವನ್ನ ಇಟ್ಟುಕೊಂಡಿರುವ ಫರೀದ್ ಬೆಳಿಗ್ಗೆ ಆಸ್ಪತ್ರೆಗೆ ತಲುಪಿದ್ರೆ ಬಳಿಕ ಹಿಂದಿರುಗುವುದು ಸಾಯಂಕಾಲ ಮಾತ್ರ. ಮಧುಮೇಹಿ ರೋಗಿಯಾಗಿದ್ರೂ ಸ್ವಂತ ಆರೋಗ್ಯವನ್ನ ಲೆಕ್ಕಿಸದೆ ಆಸ್ಪತ್ರೆ, ಗ್ರಾಮ ಪಂಚಾಯತ್, ಶಾಲೆ ಸೇರಿದಂತೆ ಹಲವು ಕಡೆಗೆ ಧಾವಿಸುತ್ತಿರುವ ಈ ವ್ಯಕ್ತಿ ಅಲ್ಲಿಂದ ಸಾಧ್ಯವಾಗುವ ರೀತಿಯಲ್ಲಿ ತಮ್ಮ ಸೇವೆಯನ್ನ ನೀಡುತ್ತಿರುವುದು ಗಮನಾರ್ಹ. ಕೋವಿಡ್ ಲಸಿಕೆ ಪಡೆಯದವರ ಮಾಹಿತಿಯನ್ನ ಪಡೆದು ಅವರನ್ನ ದೂರವಾಣಿಯಲ್ಲಿ ಸಂಪರ್ಕಿಸಿ ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯವನ್ನ ಒದಗಿಸಿ ಲಸಿಕೆಯನ್ನ ಪಡೆಯುವಂತೆ ಮಾಡುವಲ್ಲಿ ಇವರ ಪ್ರಯತ್ನ ಸಫಲತೆಯನ್ನ ಕಂಡಿರುವುದಾಗಿ ಪಂಚಾಯತ್ ಉಪಾಧ್ಯಕ್ಷ ಸಿದ್ದಿಕ್ ಅವರು ಹೇಳುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಕ್ಕೆ ಕಾಲಿಡದ ಈ ವ್ಯಕ್ತಿ ಸಣ್ಣ ಮಟ್ಟದ ಸಾಮಾನ್ಯ ಮೊಬೈಲ್ ಅನ್ನ ಹಿಡಿದು ತಿರುಗಾಡುತ್ತಿರುವುದು ಕಂಡು ಬರುತ್ತಿದೆ. ಯಾರಿಗೂ ಅನ್ಯಾಯವಾಗಬಾರದು, ಸರ್ಕಾರದ ಸವಲತ್ತುಗಳು ಎಲ್ಲರಿಗೂ ಸಮಾನವಾದ ರೀತಿಯಲ್ಲಿ ಸಿಗಬೇಕೆಂಬ ಉದ್ದೇಶದಿಂದ ಆ ಸೇವೆಯನ್ನ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯು ಪಡೆಯಬೇಕೆಂಬ ಛಲದಿಂದ ತನ್ನಿಂದಾಗುವ ಸೇವೆಯನ್ನ ಮಂಜೇಶ್ವರ ಸರ್ಕಾರಿ ಆಸ್ಪತ್ರೆ ಹಾಗೂ ಅದರ ಸಮೀಪದ ಪಂಚಾಯತ್ ಕಚೇರಿಗೆ ಹಾಗೂ ಇತರ ಸರ್ಕಾರಿ ಕಚೇರಿಗಳಿಗೆ ಆಗಮಿಸಿ ಅದನ್ನ ದೊರಕಿಸಿಕೊಡುವಲ್ಲಿ ಸಫಲತೆಯನ್ನ കാണിച്ചിದ್ದಾರೆ. വാക്സിൻ എടുക്കാൻ തുടങ്ങിയ ശേഷം കാണുന്ന പലരിൽ ഒരാളാണ് ഇവിടെ ഫരീദ് ഭായ് ഗുഡ്ഡഗിരി. എല്ലാ ദിവസവും രാവിലെ വന്ന് വാക്സിൻ കഴിയുന്നവരെ ഇവിടെ നിന്ന് ആൾക്കാർക്ക് അവരെ രജിസ്ട്രേഷനോ അല്ലെങ്കിൽ വേറെ എന്തെങ്കിലും അവരെ കാര്യങ്ങളൊക്കെ ചെയ്തു കൊടുക്കും. അതുപോലെ പലരുണ്ട്, എങ്കിലും ഫരീദ് ഭായിനെ പറയാതിരിക്കാൻ പറ്റില്ല. എന്നാൽ എല്ലാ ദിവസവും ഒരു ദിവസവും തെറ്റിക്കാണ്ട് എല്ലാ ദിവസവും വന്നിവിടെ ആ പ്രവർത്തനം ചെയ്യുന്നുണ്ട്. വളരെ സ്തുത്യാർഹമായ ഒരു പ്രവർത്തനമാണ് അയാളത്. കുറേ ആൾക്കാരുണ്ട്, എങ്കിലും അതുപോലെ എടുത്ത ഹെൽത്ത് വിഭാഗത്തിൻ്റെ ഡോക്ടർമാർ, മാലാഖന്മാരെന്ന് പറയുന്ന ആ സിസ്റ്റർമാർ, അവർ ചെയ്യുന്ന ഓരോ പ്രവർത്തനങ്ങളും അവരുടെ സമാധാനവും ശാന്തിയും സമാധാനത്തിനും ആൾക്കാരുടെ പെരുമാറ്റവും വലിയ ഒരു ರೆಹಮಾನ್ ಉದ್ಯಾವರ ವಿಪೋ ನ್ಯೂಸ್ ಮಂಜೇಶ್ವರ. Malabar Gold and Diamonds, Brides of India.